ಗುತ್ತಿನ ಮನೆಗಳು ತುಳುನಾಡಿನ ಸಂಸ್ಕೃತಿಯ ಪ್ರತೀಕ. ದೈವಾರಾಧನೆಗೂ ಗುತ್ತಿನ ಮನೆಗಳಿಗೂ ಅವಿನಾಭಾವ ಸಂಬಂಧವಿದೆ. ಅಂತಹ 500 ವರ್ಷದ ಇತಿಹಾಸವಿರುವಂತಹ ಮಂಜನಾಡಿಯ ಮೋರ್ಲಗುತ್ತುವಿನ ಗುತ್ತಿನ ಮನೆ ಗಮನ ಸೆಳೀತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಮಂಚನಾಡಿ ನರಿಂಗಾಣ ಸಮೀಪದ ಮೋರ್ಲಗುತ್ತುವಿನ ಮನೆ ಸುಮಾರು 500ಕ್ಕೂ ಅಧಿಕ ವರ್ಷಗಳ ಇತಿಹಾಸವನ್ನ ಹೊಂದಿದ್ದು, ಈ ಮನೆಯಲ್ಲಿ ಅದೆಷ್ಟೋ ತಲೆಮಾರುಗಳು ಬಾಳಿ ಬದುಕಿವೆ. ಮನೆಯ ವಾಸ್ತುಶೈಲಿಯ ತುಳುನಾಡಿನ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿಯೇ ಸರಿ. ಭಕ್ತಿ ಸಂಗಮಕ್ಕೆ ಅನಾದಿ ಕಾಲದಿಂದಲೂ ಸಾಕ್ಷಿಯಾದ ಗುತ್ತಿನ ಮನೆ ಇದು. ದಪ್ಪನಾದ ಗೋಡೆಗಳು, ವಿಶಾಲವಾದ ಮರದ ಕೆತ್ತನೆಯ ಕಂಬಗಳು ಮತ್ತು ಕೆಂಪು ಬಣ್ಣದ ನೆಲಹಾಸುಗಳನ್ನ ಹೊಂದಿರುವ ಸುಂದರ ವಿನ್ಯಾಸದ ಮನೆ ಇದು. ಸುತ್ತಲೂ ಹಚ್ಚ ಹಸುರಿನಿಂದ ಕೂಡಿದ ಇಕ್ಕೆಲಗಳು, ತೋಟದ ಹೊದಿಗೆಯಲ್ಲಿ ತಂಗಾಳಿಯ ಸದ್ದು, ವಿಶಾಲವಾದ ಅಂಗಳದಲ್ಲಿ ಮಕ್ಕಳ ತುಂಟಾಟ, ವಿಶಾಲವಾದ ಗದ್ದೆ, ಇವುಗಳ ಮಧ್ಯೆ ಇರುವ ಗುತ್ತಿನ ಮನೆ ದಿವಂಗತ ರಾಮಣ್ಣ ಶೆಟ್ಟಿ ಮತ್ತು ದಿವಂಗತ ಯಮುನಾ ಶೆಟ್ಟಿ ದಂಪತಿ ಹಾಗೂ ಅಣ್ಣಂದಿರಾದ ಮಮ್ಮಾಯ ಶೆಟ್ಟಿಯವರು ಕೂಡು ಕುಟುಂಬದಂತೆ ಬಾಳಿ ಬದುಕಿದ ಭಾವನಾತ್ಮಕ ಬಂಧವನ್ನ ಬೆಸೆದುಕೊಂಡಿರುವ ನೆಮ್ಮದಿಯ ತಾಣ. ಪ್ರಸ್ತುತ ಮೋರ್ಲಗುತ್ತು ಚಂದ್ರಹಾಸು ಶೆಟ್ಟಿ ಹಾಗೂ ಇವರ ಪುತ್ರರಾದ ಮೋರ್ಲಗುತ್ತು ಮುರಳೀಧರ್ ಶೆಟ್ಟಿ ಹಾಗೂ ಕುಟುಂಬದವರು ಮೋರ್ಲಗುತ್ತು ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲದ ಕೊಂಡ ದುಂಬುದ ಮರ ಪೂರ ಮರಟ್ಟೆ ಮುಚ್ಚಿದನು ಮಿತ್ತು ಮಾಳಿಗೆ ಉಂಡು ಅವಳ ಅಂಚೆನೆ ಮಣ್ಣು ಪಾಡ್ದು ಮಿತ್ತು ಮರಟ್ಟೆ ಬಂದನ ಸಾಧಾರಣ ಈ ಕಂಬ ಈ ಮಿತ್ತದ ಅಟ್ಟ ಕಿಟ್ಟ ಮಾತ ದುಂಬುದ ಒಂಜಿ ಶೈಲಡ್ ಆತನು ಪುರಾತನ ಶೈಲಡ್ ಅಂಚೆನೆ ಎದುರುಡು ಮೊಗಸಾಲ ಐತನು ದುಂಬು ಬಾರಿ ಮಲ್ಲ ಮೊಗಸಾಲ ಐತನು ಅವೆಲ್ಲ ನನ್ನ ಮಿತ್ತಿಗೆ ಅವೆಲ್ಲ ಮೊಗಸಾಲ ಎಲ್ಲ ಒಂಜಿ ನಿರ್ಮಾಣ ಮಾಡ್ಪಣ ಉದ್ದೇಶ ಉಂಡು. ಬೊಕ್ಕ ಪಿರಾವುಡ್ದು ಅಡೆಮಟ್ಟ ಮಸ್ತ್ ಮಲ್ಲ ಇತ್ತನು ಅವು ಐನ ಬೊಕ್ಕ ಎಲ್ಲೆಲ್ಲೇ ಬಂತು ಸಾಧಾರಣ ಇತ್ತಂಜಿ ಈ ಒಂಜಿ ಆಕಾರಡು ಉಂಡು. ನನ್ನ ಮಿತ್ತಿಗೆ ಒಂಜಿ ಎಡ್ಡೆ ಆರ್ಕಿಟೆಕ್ಟ್ ಇಂಜಿನಿಯರ್ನ ನೇಮಕ ಮಂತ್ರದ ಎಂಗಳು ಆರ್ನ ಪ್ರಕಾರ ದುಂಬುಗೆ ನೇನೊಂಜಿ ನವೀಕರಣ ನಿರ್ಮಾಣ ಆಪಣ ಸಾಧ್ಯತೆ ಉಂಡು. ಅಂದಿನ ಕಾಲದಲ್ಲಿ ರಾಜ್ಯ ಪಂಚಾಯಿತಿ ಇದೇ ಮೋರ್ಲಗುತ್ತಿನ ಮನೆಯಲ್ಲಿ ನಡೆಯುತ್ತಿತ್ತು. ಊರಿನವರು ಗುತ್ತಿನ ಮನೆಯ ಹಿರಿಯರ ಬಳಿ ಸಮಸ್ಯೆಗಳ ಬಗ್ಗೆ ತಿಳಿಸಿ ರಾಜ್ಯ ಪಂಚಾಯಿತಿ ಮೂಲಕ ಸಮಸ್ಯೆಗಳನ್ನ ಪರಿಹಾರ ಮಾಡಲಾಗುತ್ತಿದ್ದಂತೆ. ಈ ಮನೆಗಳು ಕೇವಲ ವಾಸಸ್ಥಳವಲ್ಲ, ತುಳುನಾಡಿನ ಸಾಂಪ್ರದಾಯಿಕ ಆಚರಣೆಗಳು ಮತ್ತು ಸಾಮಾಜಿಕ ರಚನೆಯ ಕೇಂದ್ರಗಳಾಗಿವೆ. ಪುರಾತನ ಮನೆ ಇಂದು ದುರಸ್ತಿಯತ್ತ ಮುಖ ಮಾಡಿದ ಹಿನ್ನೆಲೆ ಮನೆಯನ್ನ ನವೀಕರಣಗೊಳಿಸಲು ಕುಟುಂಬ ಮುಂದಾಗಿದೆ. ಈಗಾಗಲೇ ಮನೆಯ ಮೇಲ್ಚಾವಣಿ ತೆರವುಗೊಳಿಸುವ ಕಾರ್ಯ ಸಾಗುತ್ತಿದ್ದು, ಮುಂದೆ ಇದೇ ಮೋರ್ಲಗುತ್ತುವಿನಲ್ಲಿ ಹಳೆ ಶೈಲಿಯ ಹೊಸ ರೂಪದಲ್ಲಿ ಗುತ್ತಿನ ಮನೆ ತಲೆ ಎತ್ತಿ ನಿಲ್ಲಲಿದೆ. ಈ ಬಗ್ಗೆ ಮೋರ್ಲಗುತ್ತು ರತ್ನಾಕರ ಶೆಟ್ರು ಹೇಳಿದ್ದು ಹೀಗೆ. ನಮ್ಮ ರಡ್ಡ ಗ್ರಾಮದ ದೈವ ರಾಜನ ದೈವ ಮಿತ್ತಮಗರಾಯ ಕೊರತಿ ಅಂಚೆನೆ ಮಿತ್ತು ಮಾಲಿಗೆಡು ಉಳ್ಳಾಲ್ದಿ ಬಂಟಜಾದ ದೇವ ನಕಲ ನೆಲೆ ಉಂಡು. ಪ್ರತಿ ವರ್ಷ ಈ ದೈವ ದೇವರಿಗೆ ಪ್ರತಿ ಡಿಸೆಂಬರ್ಡು ವಾರ್ಷಿಕ ನೇಮೋತ್ಸವ ಈಗಲ ನಡತೊಂದು ಬರೊಂದಿತ್ತನು. ಸ್ವಲ್ಪ ಕೈತಲ್ದ ಸದಾರ ಒಂದು 3 ಕಿಲೋಮೀಟರ್ ದೂರ ಹೊಡೆದು ಈ ದೈವದ ಸಂಬಂಧಪಟ್ಟ ಭಂಡಾರದ ಎಲ್ಲುಂಡು. ಆ ಭಂಡಾರದ ಎಲ್ಲರದ್ದು ಭಂಡಾರ ಬತ್ತದು ಮುಳು ಒಂಜಿ ದಿನದ ನೇಮ ಅಂಚೆನೆ ಅನ್ನದಾನ ಐಕ ದುಮ್ನಾಣಿ ನಮ್ಮ ಎದುರಿತ್ತಿನ ಕಂಬಳ ಗದ್ದೆಗೆ ಸಾಂಪ್ರದಾಯಿಕ ಕಂಬಳ ಕೋಣ ಜಪಡದು ಕಂಬಳ ಬಂತದು ರಾತ್ರಿ ಪೂಕರೆ ಪಡ್ನ ಒಂಜಿ ಕ್ರಮ ಆಯ್ತಾನೆ. ಒಂದು ಸಾಧಾರಣ ಯಾಣ್ ಜನ್ಮ ಕೊರ್ದು ಸಾಧಾರಣ ಕೊಂಜಿ ಎಣ್ಣ ಅನುಭವ ಪ್ರಕಾರ ಒಂಜಿ 75 ವರ್ಷದಿಂಚಿ ಯಾಣ ತೂವೊಂದುಲ್ಲೆ ಏನ ಹಿರಿಯರು ಎಣ್ಣ ಅಮ್ಮೆರು ಐದು ದುಂಬುದು ಹಾಕೊಳ್ಳಿ ತಲೆಮಾರದಿಂಚಿ ಇಂಚೆನೆ ನಡತೊಂದು ಬತ್ತು ಬೈದು ತಂದು ನಾನು ಕೇಂಡೆ. ಈ ಜಾಗ ಇಲ್ಲಿಗೆ ಸಾಧಾರಣ ಒಂಜಿ 500 ವರ್ಷದ್ದು ಹೆಚ್ಚಿನ ಪುರಾತನ ಅಂದು ಪಂಪಡಲ್ಲ ನಮ್ಮ ಪನ್ನೇರ ಸಾಧ್ಯ ಉಂಡು. ಮತ್ತಂದೆ ಈ ಗುತ್ತುಗೂ ಸಾಧಾರಣ ಮಿತ್ತು ಮಸ್ತ್ ಒಕ್ಕೆಲ್ಲ ಕುಳ್ಳ ಇತ್ತೆರೊಂಜಿ ನಮ್ದು ಇತ್ತ ಮತ್ತು ಅವು ಈ ಭೂಸುಧಾರಣದ ಪ್ರಕಾರ ಗೇನಿದಾವು ಮತ್ತು ಅಕ್ಕಲಕ್ಕಲೆ ಹಾತಂಡು ಆಯ್ತು ಅನುಭವ ಹಾಕಲೆ ಮಾಡ್ಬೋದು. ಎಂಕಲ ಈ ದೈವಗೂ ಒಂಜಿ ಈ ಊರ್ದ ಕೆಲವು ಗುತ್ತುದ ಒಂಜಿ ಕಡಿ ಪ್ರಧಾನ ಉಂಡು. ನೇಮೋತ್ಸವನಾಗ ಮಾತ ಗುತ್ತುದಗಳು ದೈವಕ್ಕೆ ಸಂಬಂಧಪಟ್ಟ ಒರ್ಕಾಡಿ ಬಕ್ಕ ನರಿಂಗಾಣ ಒಂದು ರಡ್ಡ ಗ್ರಾಮದ ದೈವ.
ಈ ಐತಿಹಾಸಿಕ ಮನೆಗಳು ಈಗ ನಿರ್ವಹಣೆಯ ಕೊರತೆಯಿಂದ ಕಡಿಮೆಯಾಗುತ್ತಿದ್ರೂ ತುಳುನಾಡಿನ ಶ್ರೀಮಂತ ಸಂಸ್ಕೃತಿಯ ಜೀವಂತ ಸ್ತಂಭಗಳಾಗಿವೆ. ಮುಂದಿನ ದಿನಗಳಲ್ಲಿ ಮೋರ್ಲಗುತ್ತು ಮನೆ ನವೀಕರಣಗೊಂಡು ಹೊಸ ರೂಪದೊಂದಿಗೆ ಹಳೆಯ ಗತ ವೈಭವದ ಕಳೆಯನ್ನ ಹೊತ್ತುಕೊಂಡು ಅನಾವರಣಗೊಂಡು ದೈವಗಳ ಜಾತ್ರಾ ಮಹೋತ್ಸವಕ್ಕೆ ಅಣಿಯಾಗಲಿದೆ. ಮೋಹನ್ ಕುತ್ತರ್, ದೈಜಿವರ್ಲ್ಡ್ 24/7.